ಕಾರ್ಕಳದಲ್ಲಿ 65ನೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಸರಳವಾಗಿ ಗಾಂಧಿ ಮೈದಾನದಲ್ಲಿ ಆಚರಿಸಲಾಯಿತು। ಈ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಿದ ತಾಲೂಕು ದಂಡಾಧಿಕಾರಿ ಪುರಂದರ ಹೆಗ್ಡೆ ಅವರು ಮಾತನಾಡಿ, ಕರ್ನಾಟಕದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು, ಕವಿಗಳು ಹುಟ್ಟಿ ಬೆಳೆದ ನಾಡಾಗಿದೆ। ನಾವು ಕನ್ನಡವನ್ನ ಬೆಳೆಸಬೇಕು। ನ್ಯಾಯಾಲಯ ಕಚೇರಿಗಳಲ್ಲಿ ಹಾಗೂ ಶಾಲೆಗಳಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ವ್ಯವಹರಿಸಬೇಕು ಎಂದು ಹೇಳಿದರು। ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಭಾಷೆಗಳನ್ನಾಡುವವರು, ಪ್ರಾದೇಶಿಕ ಭಾಷೆಗಳನ್ನಾಡುವವರು ಮತ್ತು ವಿವಿಧ ಜನಾಂಗದವರನ್ನೆಲ್ಲ ಪ್ರಾದೇಶಿಕವಾಗಿ ಹಂಚಿ ಹೋಗಿತ್ತು। ಈ ಎಲ್ಲ 5 ಪ್ರಾಂತ್ಯಗಳನ್ನು ಸೇರಿಸಿಕೊಂಡು ಒಟ್ಟಾಗಿ 1956 ನವೆಂಬರ್ 1ರಂದು ಕರ್ನಾಟಕದಲ್ಲಿ ಮೈಸೂರು ರಾಜ್ಯ ಉಗಮವಾಯಿತು। ಅಂದಿನಿಂದ ಮೈಸೂರು ರಾಜಧಾನಿಯಾಗಿ ಮೈಸೂರು ರಾಜ್ಯ ಎಂಬುದಾಗಿ ನಾಮಕರಣ ಆಯಿತು। ಮುಂದಕ್ಕೆ ಸನ್ಮಾನ್ಯ ದೇವರಾಜ ಅರಸುರವರ ನೇತೃತ್ವದಲ್ಲಿ 1973 ನವೆಂಬರ್ 1ರಂದು ಕರ್ನಾಟಕ ರಾಜ್ಯದ ಉಗಮವಾಯಿತು। ಅಂದಿನಿಂದ ನಾವು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಬಂತು। ಈ ಸಂದರ್ಭದಲ್ಲಿ ಶಾಸಕರಾದ ಬಿ ಸುನಿಲ್ ಕುಮಾರ್, ಪುರಸಭೆಯ ಅಧ್ಯಕ್ಷರಾದ ಸುಮನಾ ಕೇಶವ್, ಉಪಾಧ್ಯಕ್ಷರಾದ ಪಲ್ಲವಿ, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಕಾರ್ಕಳ ಪುರಸಭೆಯ ಸದಸ್ಯರು ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು।